ಕಳೆದೊಂದು ವಾರದಿಂದ ಸುರಿತಾ ಇರುವ ಭಾರೀ ಮಳೆಗೆ ಸುಳ್ಯದಲ್ಲೂ ಅಪಾರ ಹಾನಿ ಉಂಟಾಗಿದೆ. ಇಲ್ಲಿನ ಮುಂಡಾಜೆ ಗ್ರಾಮದ ಪಿಲತಡ್ಕ ಎಂಬಲ್ಲಿ ಶ್ರೀಧರ ಪೂಜಾರಿಯವರ ಮನೆಯ ಗುಡ್ಡ ಕುಸಿದು ಬಿದ್ದು ಮನೆ ಅಪಾಯಕಾರಿ ಸ್ಥಿತಿಯಲ್ಲಿದೆ. ಕೂಡಲೇ ಮನೆ ಮಂದಿಯನ್ನ ಸ್ಥಳಾಂತರಗೊಳಿಸಿ ರಕ್ಷಣೆ ಮಾಡಲಾಗಿದೆ. ಕಳೆದ ವರ್ಷವೂ ಇಲ್ಲಿ ಅಪಾರ ಹಾನಿ ಉಂಟಾಗಿತ್ತು. ಈ ಬಾರಿ ಅಪಾಯ ಹಾನಿ ಉಂಟಾಗಿದೆ. ಹೀಗಾಗಿ ಶಾಸಕರಿಗೆ ಇಲ್ಲಿನ ಸಮಸ್ಯೆಯ ಬಗ್ಗೆ ತಿಳಿಸಿದ್ದು ನಮಗೆ ಹೆಚ್ಚುವರಿ ಪರಿಹಾರ ನೀಡಬೇಕಾಗಿದೆ ಎಂದು ಮನೆ ಮಂದಿ ಹೇಳಿದ್ದಾರೆ. ಸರ್ಕಾರದ ಅನುದಾನವನ್ನ ನಂಬಿ ಕೂತ್ರೆ ಪ್ರಯೋಜನವಿಲ್ಲ. ಏನಾದರೂ ಒಳ್ಳೆಯ ಮೊತ್ತದ ಪರಿಹಾರ ಬಡವರಿಗೆ ಸಿಗಬೇಕು ಎನ್ನುವುದು ನಮ್ಮ ಒತ್ತಡ ಎಂದು ಸ್ಥಳೀಯರಾದ ರಮೇಶ್ ಹೇಳಿದ್ದಾರೆ. ನಿನ್ನೆ 5:30 ಹೊತ್ತಿಗೆ ನಮ್ಮ ಮನೆಯ ಗುಡ್ಡ ಕುಸಿತ ಆಗಿ ನಮ್ಮ ಮನೆಗೆ ಅಪಾಯ ಸಂಭವಿಸಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಪಂಚಾಯತಿಗೆ ತಿಳಿಸಿದೆವು. ಆಗಲೇ ಪಂಚಾಯತ್ನ ಅಧ್ಯಕ್ಷರು ಆಗಮಿಸಿ ಅದು ಕರೆಂಟ್ ಕಂಬವನ್ನು ಸ್ವಲ್ಪ ಮೇಲೆ ಎತ್ತಿ ಕಟ್ಟಿ ಅದಕ್ಕೆ ವ್ಯವಸ್ಥೆ ಮಾಡಿದರು. ಆದ ನಂತರ ಮರುದಿನ ಬಂದು VA ಮತ್ತು ಪಂಚಾಯತ್ನ ಸದಸ್ಯರು ಕಾರ್ಯದರ್ಶಿಗಳೆಲ್ಲ ಆಗಮಿಸಿ ಸ್ವಲ್ಪ ಮಳೆ ನಿಂತ ನಂತರ ಅದಕ್ಕೆ ಪರಿಹಾರ ಒದಗಿಸ್ತೇವೆ, ನಿಮ್ಮ ಸಂಬಂಧಪಟ್ಟ ದಾಖಲೆಗಳನ್ನು ಈಗ ಕೊಡಿ ಅಂತೇಳಿ ನಮಗೆ ಸ್ವಲ್ಪ ಧೈರ್ಯವನ್ನು ಸೂಚಿಸಿ ಹೋಗಿದ್ದಾರೆ. ಹಾಗೆ ಕಳೆದ ವರ್ಷ ಕೂಡ ಸ್ವಲ್ಪ ಮಣ್ಣು ಕುಸಿತವಾಗಿತ್ತು, ಅದಕ್ಕೆ ಯಾವುದೇ ನಮಗೆ ಪರಿಹಾರ ಸಿಗಲಿಲ್ಲ. ಈ ಸಲ ಹೆಚ್ಚಿನ ಪ್ರಮಾಣದಲ್ಲಿ ಆದ ಅಪಾರವಾದ ಹಾನಿಗೆ ಏನಾದರೂ ಸಂಬಂಧಪಟ್ಟವರು ನಮಗೆ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾಗಿ ನಾವು ವಿನಂತಿಸಿಕೊಳ್ತೇವೆ. ಕಳೆದ ಸಲ ಹೇಳಿದೆವು, ಅದಕ್ಕೆ ಅವರು ಬಂದು ಕಿಂಚಿತ್ತು ಸಹಾಯ ಮಾಡ್ತೇನೆ ಹೇಳಿದ್ರು. ನಾವು ಮತ್ತೆ ಅದಕ್ಕೆ ಮುಂದುವರಿಲಿಲ್ಲ. ಅದು ಈ ಸಲ ಶಾಸಕರಿಗೆ ತಿಳಿಸಿದ್ದೇವೆ. ಮಳೆ ನಿಂತ ನಂತರ ನೋಡುವ ಅಂತೇಳಿ ಹೇಳಿದ್ದಾರೆ ಪಂಚಾಯತ್ನವರು. ಈಗ ಮಳೆ ನಿಲ್ಲಿ ಏನಾದ್ರು JCB ತರಿಸಿ ಮಾಡುದಾದ್ರೆ ಮಳೆ ನಿಂತ ನಂತರ ಮಾಡುವ ಅಂತೇಳಿ ಹೇಳಿ. ಮಂಜಿನಾಥ ಮೂಲ ಮಿತ್ತಲು ಒಂದು ದುರ್ಗಾ ಪರಮೇಶ್ವರಿ ದೇವಿನ ಒಂದು ದೇವಸ್ಥಾನ ಉಂಟು. ಈ ಹಿಲ್ಲದಲ್ಲಿ ಪೀತು ಮಣ್ಣು ಪೋಯಿಸತ್ತಿಲ್ಲ ಬೂರ್ದುಂಟು ಐಕ್ಕಲ ಪಂಚಾಯತ್ ಆತನ ಅನುದಾನ ನಾವು ಹಾಲ ಕೊಡ್ತಿದ್ದೀರಿ. ಭತ್ತದ ನಿಲ್ಕು ದುಡ್ಡು ಕೊಡ್ತೀರಿ, ಇತ್ತೆಲ್ಲ ಅಂಚನೆ ಭತ್ತದ ನಿಲ್ಕು ದುಡ್ಡು ಕೊಡ್ತೀರಿ. ಅವು ಕೊರಲೆ ಇಂದು ಕೊರಲೆ ತಿಕ್ಕು ಬಂಕು ನಾವು ಭ್ರಮೆ ಎನಡಚ್ಚಿ ನೆಕ್ಕುಡುಂಬು ಎನ್ನ ಇಲ್ಲಗಲ ಅಂಚನೆ ಮಣ್ಣು ಬೋರ್ದು ಇಡೀ ಒಂಜಿ ಮರ ಬೋರ್ದು 24 ಸೀಟು ಹೋದು 30-35 ರೂಪಾಯಿ ಖರ್ಚು ಆಗ್ತೀನಿ ಅಂತ ಖಾಲಿ ಒಂಜಿ ನಮ್ಮ YCM ಸಂಚಾಲಕರ ಒತ್ತಡದ ಮಿತ್ತು ನಾಮದೇವ್ರನ್ನ ಒತ್ತಡದ ಮಿತ್ತು 2,000 ರೂಪಾಯಿ ಪರಿಹಾರ ಅವರಿಗೆ. ಅವು ನನ್ನ 10,000 ಘೋಷಣೆ ಆಯ್ತಂದು ಘೋಷಣೆ ಆಯ್ನೋ ಘೋಷಣೆದ ಜಾಗ ಕೂತು ಅವು ಎಂಕಲ ಹಾಕಿ ಸೇರಿದ್ದೀವಿ. ಅಣ್ಣ ಮುಕ್ಕಲಂಚಿನ ಬಡವೇರಿಗೆ ದಿಕ್ಕುನಂಚಿನ ದಿಕ್ಕಡನ ಅನುದಾನ ನಿಕ್ಕಲ ಕಡೆದ ಅಲ್ಲ ಎಂಕ್ಲೆಗಲ ಏಟು ಸಾಕಾರ ಎಂಕಲ ಮಾಡ್ಕೊ